ನಮ್ಮ ಕ್ರೀಡಾಕೂಟದ ಮುಖಂಡರಾದ ಚಂದ್ರಾಸ್ ದಾಸ್ ಸ್ವಾಗತ ಮಲ್ಪನ ಮೂಲಕ ಈ ಕಾರ್ಯಕ್ರಮ ಪ್ರಾರಂಭ ಬಂದಲೆ ಇನಿ ಶ್ರೀ ನಾಗಬ್ರಹ್ಮ ಕ್ಷೇತ್ರ ಅಂಚೆನೆ ನಮ್ಮ ಈ ಊರು ದಾಖಲು ಮಾತ್ರ ಸೇರಿದೆ ನಮ್ಮ ಕರ್ನಾಟಕ ಸರ್ಕಾರದ ಸಭಾಪತಿ ಮೇರೆನೆ ಹೃತ್ಪೂರ್ವಕವಾದ ಸ್ವಾಗತ ಮಂತವನ್ನು ಒಟ್ಟಿಗೆನೆ ಈ ಸಭೆಗೆ ಆಗಮಿಸಿದ ಮುಖಂಡರನ್ನು ಮಾತ್ರ ಸ್ವಾಗತ ಮಂತೊಂದು ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಯನ ಸದಸ್ಯ ಉಳ್ಳಾಲ ದಾನಪ್ಪ ಬಂದು ಸ್ವಾಗತ ಮಾಡ್ಕೊಡ್ಗೆ ನಾನು ಕ್ರೀಡಾಕೂಟದ ಗೌರವ ಅಧ್ಯಕ್ಷದ ಶ್ರೀಧರ ಹುಲ್ಲೇರೆ ಅರೆಲ್ಲ ನಿಖಲ ಮಾತ ಪರವಾದ ಸ್ವಾಗತ ಮನ್ಪೆ ಅರೆಗೆ ವಿಶ್ವನಾಥ್ ಮೇರೆ ಪೂಕೊರ್ದು ಸ್ವಾಗತ ಮನ್ಪಡೋದು ಕೇಳೋಣವೆ ರಾಣಿ ಹಬ್ಬಕ್ಕ ಸಂಘದ ಉಳ್ಳಾಲ ವಲಯದ ಅಧ್ಯಕ್ಷರಾಯನ ದಿನಕರ್ ಉಳ್ಳಾಲೇರೆ ಅರೆನ್ನು ಮಾತ ನಿಖಲ ಪ್ರೀತಿಪೂರ್ವಕವಾದ ಸ್ವಾಗತ ಮನ್ಪೆ ಇನಿ ಸಭೆಟ್ ನಂಗೆ ಮೂರ ಬೆರಿಸಾಯ ಆದುಲ್ಲೇರೆ ಅಂಜನೆ ನಮ್ಮ ಮಾತಾ ಕಾರ್ಯಕ್ರಮ ಭಾಗವಹಿಸೊಂದುಲ್ಲೇರೆ ನಿಖಲ ಮಾತರ ಪರವಾದ ಸ್ವಾಗತ ಮನ್ಪೆ ಅರೆಗೆ ಬಾಬು ಪಿಲ್ಲರ್ ಸ್ವಾಗತ ಮನ್ಪಡೋದು ಕೇಳೋಣ ಸುರೇಶ್ ಭಟ್ನಗರ್ ಉಳ್ಳೇರೆ ಅರೆ ನಿಖಲ ಮಾತಾಡ ಪರವಾದ ಸ್ವಾಗತ ಮನ್ಪೆ ನಮ್ಮ ಸಭಾಪತಿನ ಸನ್ಮಾನ ಮನ್ಪೋಣ ಗಂಗಯ್ಯ ಗಟ್ಟಿ ಪಿಲಾರ್ ಉಳ್ಳೇರೆ ಆರ್ಲ ವೇದಿಕೆ ಬರೋಡು ಬಂದು ಕೇಳೋಣ ಅಂಚೆನೆ ನಾಗಬ್ರಹ್ಮ ಕ್ಷೇತ್ರದ ಅಧ್ಯಕ್ಷರಾಯನ ಜಗದೀಶ್ ಅಲ್ಲುಲ್ಲೇರೆ ಆರ್ಲ ವೇದಿಕೆ ಬರೋಡು ವಲಯದ ಅಂಚೆನೆ ನಮ್ಮ ಈ ಪ್ರದೇಶದ ವಿಜಯ ಕಿಲ್ಲೆ ಉಳ್ಳೇರೆ ಅರೆ ಪುರಂದರ ದಾಸ್ ಪೂಗೊರ್ದು ಸ್ವಾಗತ ಮಾಡ್ಕೊಂಡು ಕೇಳೋಣ ಅಂಚನೆ ನಮ್ಮ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರ ಜನಾರ್ದನ ಕುತ್ತನೆ ಪೂಗೊರ್ದು ಸ್ವಾಗತ ಮಾಡ್ಕೊಂಡು ಕೇಳೋಣ ಬಂದಲೆ ಈ ಕಾರ್ಯಕ್ರಮ ಬಾರಿ ಚುಟ್ಟುಕಾಡು ಮುಗಿಪು ಅಂದು ಎಂಗಳು ಪಂಡದಿತ್ತ ಎಂಗಳನ್ನ ಹಿರಿಯರದಿತ್ತನ ಹಸನ ಬೇರಾರ್ ವೇದಿಕೆ ಬರೋಡು ದಯದಿದೆ ಅಂಚನೆ ನಾಗಬ್ರಹ್ಮ ಕ್ಷೇತ್ರದ ಅಧ್ಯಕ್ಷರು ಗೀತಕ್ಕ ಬಕ್ಕ ಪ್ರಮೀಲಕ್ಕ ಮಹಿಳಾ ಸೇವಾ ಸಮಿತಿ ತಕ್ಕಲು 2 ಜನ ಪ್ರತಿಯೊಂದು ಜನಕ್ಕೂ ಅಕ್ಲೆ ಮಾತಿರಲ್ಲ ಎಂಗಳ ಮಹಿಳಾ ಸೇವಾ ಸಮಿತಿ ತಕ್ಕಲು ವರ್ತಿ ಏರನ್ನ ಬತ್ತದು ಪೂಕೊರ್ದು ಸ್ವಾಗತ ಮಾಡ್ಬಿಡಿ ದಯಗಾನೆ ಆ ಕಡೆ ಪನದಲ್ಲಿ ಕಾದಾರ್ ಸಾಹೇಬರಿಗೆ ಅಲ್ಪ ಫೋನ್ ಬರ್ಪು ನಡೀರು ಕುಲ್ಲೇರ ಹಾಪುಜಿ ಅವ್ಳು ಕಾರ್ ಜಪ್ಪನಾಗನೇ ಯಾರು ಬನ್ನಿ 5 ನಿಮಿಷ ಅಲ್ಲ ಬುಡ್ಲೆ ಬನ್ನಕ್ಕೆ ದಯಕೆಂಡ ಅಚ್ಚುಕಟ್ಟಾಯಿನ ಒಂದು ಸಮಯದ 10 ಜನ ದಯಕೆಂಡ ಕಾದರ್ ಸಾಹೇಬರ ಡಾನ್ ಬನ್ನ ನಿತ್ಯ ಪಂಡೆ ಎಂಗ್ಲ ಕೆಸರುಗದ್ದೆದ ಕಾರ್ಯಕ್ರಮಗೂ ಬಹುಶಃ ಎಂಗ್ಲ ಕ್ರೀಡಾಕೂಟದ ಗೌರವ ಅಧ್ಯಕ್ಷರೇನ ಶ್ರೀಧರ ಅವರು ಪೆಟ್ಟೊಂಜಿ ನಿಂತಿದ್ದಾರೆ ಮುನ್ನ ಹಿಡ್ದಿನಿ ಮುಟ್ಟ ದಯಗೆಂಡ ಅರೇನು ದಯ ನಿಕ್ಲಿಡಿಲ್ಲ ತುಂಬ ಅರ ಅನಿವಾರ್ಯ ಕಾರ್ಯಕ್ರಮಡು ಅಮೇರಿಕೆ ಬೋದಿತ್ತೆ ರಂಜ ಬರಿಯರ ಆಪುಜಿಂದ ಬಂತೇರು ಜನಕ್ಕೂ ಪನ್ನ ಅರ್ಥ ಆಪುಜಿ ಶ್ರೀಧರನ್ನೇ ಐನಿ ಬಹುಶಃ ಶ್ರೀಧರನ್ನೇ ಬಾರಿ ಖುಷಿಟ್ಟು ದಯಕೆಂಡ ಅಲ್ಪ ಬತ್ತನಗಳ ಮಾತ ಶ್ರೀಧರನ್ನೇ ಬಂಡೇರು ಆಡಿ ಅವನು ಒಂಜಿ ದಿನ ಇಡೀ ಖಂಡಿತವಾದರೇನು ಬಯ್ಯದ ಪುರ್ತಲೆ ತೊಂಬ ಬರ್ಪೆ ಬಂತು ಒಂಜಿ ಭರವಸೆನು ಟಿ ಖಾದರ್ ಸಾಹೇಬರು ಈಡೇರಿಸಿದರೆ ಮಾತ ಎಂಗಳ ಕ್ರೀಡಾಕೂಟದ ಸಮಿತಿಯ ಪರವಾದ ಲಕ್ಷ್ಮೀಗುಡ್ಡೆ ನಾಗರಿಕರ ಪರವಾದ ಎಂಗಳ ಅರೆಗೆ ವಿಶೇಷವಾದ ಒಂಜಿ ಅಭಿನಂದನೆ ಕೊರೊಂದು ಈ ಕಾರ್ಯಕ್ರಮಡು ಯಾನು ಸುದೀರ್ಘವಾದ ಅಲ್ಲ ಪಾತ್ರೆ ಪೋಪುಜಿ ಎಂಗಳಿಗೆ ಅರ್ನ ಬಗ್ಗೆ ಅಪಾರವಾದ ಗೌರವ ಉಂಡು ಈ ಪ್ರದೇಶಗೂ ಬಾರಿ ಮಲ್ಲ ರೀತಿಯ ಕೊಡುಗೆ ಕೊಡ್ತೇರು ಬಾರಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಲ್ತನ ಚರಿತ್ರೆ ಉಂಡು ಐತ ಬಗ್ಗೆ ಪನೋಡ ಅಂಡ ಬಹುಶಃ ಎಲ್ಲ ಕಾಣೆ ಮುಟ್ಟಲ್ಲ ಈ ಪ್ರದೇಶವು ಪನೋಡು ಪನಿಯರೆ ಆತ ಸೊತ್ತುಲುಂಡು ಯಾನು ವಿಶೇಷವಾದ ಪನ್ಪುಂಡ ಅಂಡ ಒಂದು 25 ವರ್ಷಕ್ಕೆ ದುಂಬು ಎಂಕಲಿಗಳ ಬಾರಿ ಎಲ್ಲ ಪ್ರಾಯಡು ಈ ಪ್ರದೇಶಡು ಜನಪ್ರತಿನಿಧಿ ಆದ ಆಯ್ಕೆಯರೇ ಜನಕ್ಕೂ ಆಶೀರ್ವಾದ ಮಲ್ತಿತ್ತೀರ ಆ ಸಂದರ್ಭಡು ಟಿ ಖಾದರ್ ಸಾಹೇಬರು MLA ಆದಿದ್ದ ಜನ ಅರ್ನ ಪಪ್ಪ ಟಿ ಫರೀದಿಯರು MLA ಆದಿತ್ತೇರು ಇನಿ ಈ ಭಾಗದ ಜನಕ್ಕೂ ಪೋಪುಣ ಬರ್ಪುಣ ಈ ಪರ್ಪುಣ ನೀರಿನ ವ್ಯವಸ್ಥೆಗೆ ಪ್ರಥಮ ಕೊಡುಗೆ ಕೊಡ್ತಿದ್ದ ಟಿ ಫರೀದಿಯರಿಂದ ಬಂದ್ರೆ ಹಿಂಗೆ ಬಾರಿ ಖುಷಿ ಆಪು
ಭಾರಿ ದೀರ್ಘವಾದ ಅರ್ನೊಟ್ಟಿಗೆ ಎಂಕಲ್ ಮಸ್ತ್ ಕೆಲಸ ಈ ಪ್ರದೇಶ ಈ ನೀರದ ಪ್ರದೇಶ ಆದಪ್ಪು ಈ ಆಶಯ ಕೊಲನಿಗೆ ಈ ಲಕ್ಷ್ಮೀಗುಡ್ಡೆಗೆ ಪ್ರಥಮ ಬೋರ್ ಆರು ಮಲ್ತು ಕೊರ್ತು ಆ ಸಂದರ್ಭಡು ಅರ್ನ ಎಂಗರ್ನ ಜಾತ್ಯತೀತ ಮೌಲ್ಯದ ಬಗ್ಗೆ ಎಂಕ ಮಸ್ತ್ ಪನಿಯರಂಡು ನಾನು ಮಾರಿ ಚುಟ್ಟುಕೊಡು ಪಾತಿರ್ದು ಈ ವೇದಿಕೆಯನ್ನು ಬಿಡ್ದುಕೊರ್ದು ಯಾನು ಕೊರ್ಪೆ ಒಂದು ಸತಿ ಯಾನು ಧೂಮನ್ನೇ ಪಂಡ ಸತೀಶ್ ಉಳ್ಳಾರ ಅಲ್ಲಿ ಕುಂಪಾಲಾಡುಳ್ಳೇರು ಬಹುಶಃ ಮೂಲ ನೀರು ಉಡುಪುನ ಲೋಕ ಎನ್ನೊಂಜಿ ಬಹುಶಃ ಎನ್ನೊಟ್ಟಿಗೆ ಆನಿ ಬತ್ತದಿತ್ತೇರು ಎಂಗ ನೆನೆಪ್ಪೊಂಜಿ ಯೂಟಿ ಪರಿದೇರು ಒಂಜಿ ಆಗೇಡ್ಗೆ ಬರಿಟ್ಟು ಅಪ್ಪ ಲ್ಯಾಂಡ್ ಫೋನ್ ಮೊಬೈಲ್ ಇಜ್ಜಾನು 25 ವರ್ಷದ ತುಂಬುದ ಒಂಜಿ ಬಾಗಡಿ ಯಾಲ್ನ ಲೋಕ ಎನ್ನೆಲ್ಲ ಕುಲೊಂದುಲ್ಲ 3 ಜನ ಎಂಕುಲಲ್ಲ ಆತನಾಗ ಫರೀದೇರಿಗೆ ಒಂಜಿ ಫೋನ್ ಬರ್ಪುಂಡು ಅಗಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆಯರು ಫೋನ್ ಮಾಡ್ತದೆ ಆರು ಫೋನ್ ಬನ್ನೊಂದುಲ್ಲೇರು ಆಯೇ ಯಾನ್ ಪನ್ನ ಬೇಲೆ ಮಲ್ಪುಜ ಏನು ಇಲ್ಲದ ನೀರನ್ನ ಕಟ್ ಮಲ್ಪೋಡು ಪಣ್ಣದು ಫೋನ್ ಮಲ್ಪನಾಗ ಆತು ಪಂಡದಾಯ ಬನ್ಪೆ ಆರು ಬನ್ಪೇರು ಆರು ಆ ಇಂದು ಒಂದು ಬಂಡೇರು ಆತನಾಗ ಫರೀದೇರೆ ಕೊಂಚ ಬತ್ತನ ಕೋಪ ಅಂದು ಕೇಂಡ ತೊಕ್ಕು ಪಂಡದು ಸರಿ ನೆರಿಯರು ಅಪ್ಪಗ ಈ ಲೋಕ ಎಣ್ಣೆ ಸಾಕ್ಷಿ ಆದ್ರು ಯಾರು ಏಂಚಿನ ನೆರಿಯರು ಕೆಂಡ ನಿನ್ನ ಜಾತಿನ ಇಲ್ಲಾಡ್ದಿದ್ದು ಎಣ್ಣೆಲ್ಲಡೆ ಬರೋಡಿ ಎಂದು ಆದುಪ್ಪಾಡು ಬ್ಯಾರೆ ಆದುಪ್ಪಾಡು ಪೊರ್ಬು ಆದುಪ್ಪಾಡು ಈ ಏತು ಮಲ್ಲ ಕಾರ್ಯಕರ್ತನೇ ಆದುಪ್ಪು ಹೆಂಗ ಅವತ್ತು ಎನ್ನೊಟ್ಟಿಗೆ ಮಾತ್ರ ವಿಭಾಗದ ಕಲ್ಲಲ್ಲೇರು ಈ ಜಾತಿದ ಪುದಾರಿಡೆ ಬಂಡ ನಿಕ್ಕು ನೀರಿಜ್ಜಿ ಜಾತ್ಯತೀತ ಮನೋಭಾವನೆದಿದೆ ಬಲೆ ಬಂತಂದಾನ ಆ ನೆನಪೆಂಕಿ ಇನಿಲ ಉಂಡು ಆ ಸೌಹಾರ್ದತೆಯನ್ನು ಇನಿಮುಟ್ಟ ಉಲ್ಲಾಲದ ಕ್ಷೇತ್ರಗೂ ಜನತೆಗೂ ಪಾರದರ್ಶಕವಾದ ಮಲ್ತು ಕೊರ್ತಿಂದ ಯುಟಿಕಾದಾರ್ ಈ ಪ್ರದೇಶಕ್ಕೆ ಪನ್ನೇರ ಎತ್ತುಲ ಉಂಡು ಬಾರಿ ಚುಟ್ಟುಗುಡಿ ನಾನು ಮುಗಿತದೆ ಅರೆಗೆ ಬಕ್ಕ ವೇದಿಕೆ ನಾನು ಕೊರೊಂದಿಲ್ಲ ಈ ಪ್ರದೇಶದ ಜವಣಿಯರು ಎಂಕಲ್ನ ಪನೊಂದಿಲ್ಲೇರು ಮಾತಿರಲ್ಲ ಎಂಕಲ್ ಬಾರಿ ಸಾಧನೆ ಮನ್ಪು ನಕಲು ದಯಕೆಂಡ 10 ರೂಪಾಯಿದ ಚಾಕ್ಲೇಟ್ ಕೊರೊಂದು ನಕಲ್ಲ 1000 ಅಭಿವೃದ್ಧಿ ಕಾರ್ಯ ಬಂದಾಗ ರಾಜ್ಯನೇ ಒರಿಯೂಜಿ ಪನ್ಪುನ ಜನ ಇನ್ನು ಮಸ್ತ್ ಜನ ಒಳ್ಳೆ ಅಪ್ಪಗ ಈ ಬಾಗೋಡು ಎಂಕಲಿಂಜನ ಕೆಂಡ ಎಂಗ್ಲ ಜವನೇರು ನಾಗನ ಪ್ರದೇಶಗೂ ಅಲ್ಪ ಚೆಂಡದ ವ್ಯವಸ್ಥೆ ಪನ್ನಾಗ ಆರು ಓಟು ಕುಂತಿನ ಸಂದರ್ಭ ಮೂಲಾರಿ ಪ್ರಾರ್ಥನೆ ಮಲ್ತದೆ ಎಂಗ್ಲ ಸುಬ್ರಹ್ಮಣ್ಯದ ಪೂಜೆದ ಅರ್ಚಕೇರಾರಿ ಪ್ರಸಾದ ಮಲ್ತು ಕೊರಿ ನೆಕ್ಸ್ಟ್ ಬನ್ನಗ ಬಾರಿ ಉನ್ನತ ಸ್ಥಳ ಅಲಂಕರಿಸಿದ ಬರೋಡು ಪಂದು ಕೊಡ್ತೀರ ಅಪ್ಪಗ 6-5 ದುಂಬೆ 2 ದಿನಕ್ಕೂ ದುಂಬೆ ಸುಮಾರು ಒಂದು 50,000 ರೂಪಾಯಿ ಮೌಲ್ಯದ ಚೆಂಡೆನ ಪ್ರದೇಶ ಕೊರ್ತನ ಕೀರ್ತಿ ಪತಾಕೆ ತಂಡ ಗೌರವಾನ್ವಿತ ಯುಟಿಕಾದರೆ ಹೆಂಚಿನ ಈ ಪ್ರದೇಶಗೂ ರಸ್ತೆ ಕಾಂಕ್ರೀಟ್ ಆದುಪ್ಪು ಆತನ ಪರ್ಪುನ ನೀರ್ದಾದುಪ್ಪು 25 ವರ್ಷದ ಬಕ್ಕ ಬತ್ತನ ಪೂರ ಕೊಡುಗೆಲ್ಲ ಹರೆಡ್ದು ಮೂಲು ಆತನವು ನನ್ನಲ್ಲ ಈ ಪ್ರದೇಶಕ್ಕೆ ಮಸ್ತ್ ಮನವಿಲೆಂಕಲ್ಡ ಬೈದಂಡು ಕದರ್ ಸಾಹೇಬೇರಡ ಐನೆಂಕಲ್ ವಿಸ್ತೃತವಾದ ಮಾತು ಒಂಜಿ ಪಟ್ಟಿ ಮಲ್ತದ ಐನ್ ಕಡೆಕಾದ ಫೋನಾಗ ಎಂಕಲ್ ಪಂಡ ಬೇತೆ ಬೇತೆ ಜನಕ್ಕಲ್ ಮೂಲ ಅರಡ ಪಾತ್ಯರ ಅವಕಾಶ ಲಿಜ್ಜಂಡು ಚುಟುಕಡಾದ ಎಂಕಲ್ ಮಾತು ಒಟ್ಟು ಮಲ್ತದ ಗೌರವಾನ್ವಿತ ಶ್ರೀಧರಾಲು ಪುರುಷನ್ನೆಲ್ಲೇರು ಬಶೀರಕೊಲ್ಲೇಡು ಅಕಲ್ನ ಮಾತು ಒಟ್ಟು ಬಂತು ಕೊರ್ಲೆಂದ ಆರು ಬಂತೇರು ಆ ಕೆಲಸ ಆವಂದೆತ್ತನ ಎಂಡ ಪನ್ಲೆ ಬಂಡದು ವಿನಂತಿ ಮಲ್ತೊಂದು ಇತ್ತೆ ಈ ಕೆಸರು ಗದ್ದೆದ ಕ್ರೀಡಾಕೂಟದ ಸಮಿತಿದ ಪರವಾದ ಸಾರ್ವಜನಿಕರ ಪರವಾದ ಎಂಗಲ್ ಅರೆಗೆ ಗೌರವಾರ್ಪಣ ಮಲ್ಪನೆಡು ದುಂಬು ಎಂಗಲ್ ಏರೆಗಲ ವೇದಿಕೆ ಅವಕಾಶ ಕೊರ್ಪಣೆ ತುಂಬು ರಡ್ಡು ಪಾತ್ಯರ ಎಂಗಲ್ಲ ಉಲ್ಲಾಲ ಪ್ರಾಂತದ ಅಧ್ಯಕ್ಷರು ಸದಸ್ಯ ಉಲ್ಲಾಲ ರಡ್ಡು ಪಾತ್ಯರ ಪಂಡದು ಈ ಗೌರವಾರ್ಪಣೆ ಮಲ್ತಿದ್ದು ಸಭಾ ಕಾರ್ಯಕ್ರಮ ಮುಕ್ತಾಯ ಮಲ್ಪ ಬಂದು ಎರಡು ವಿನಂತಿ ಮಲ್ಪ ರಡ್ಡು ಪಾತ್ಯರ ಸದಸ್ಯ ಉಲ್ಲಾಲ ಪಾತ್ಯರು ಸೋಮೇಶ್ವರ ಈ ಭಾಗದ ನಾಗಬ್ರಹ್ಮ ಕ್ಷೇತ್ರದ ಒತ್ತಿಡ್ದು ಬೊಕ್ಕ ಕ್ರೀಡಾಕೂಟದ ಒತ್ತಿಡು ಇನ್ನಿತರ ಸಂಘದ ಸಂಸ್ಥೆದ ಒತ್ತಿಡು ಇನ್ನು ನಡಪಣಂಚಿನ ಎಂಗ್ಲ ಈ ಭಾಗದ ಶಾಸಕರು ರಾಜ್ಯದ ವಿಧಾನಸಭೆಯ ಅಧ್ಯಕ್ಷರಾಯಿನಂಚಿನ ಸನ್ಮಾನ್ಯ ಯುಟಿಕಾದರ್ರೆಗ್ ಅಭಿನಂದನೆ ಕೊರ್ಪಣಂಚಿನ ಈ ಕಾರ್ಯಕ್ರಮದ ಸಭಾ ವೇದಿಕೆ ಉಪ್ಪಣಂಚಿನ ಎಂಕಲ್ನ ಕ್ಷೇತ್ರದ ಶಾಸಕರ ಬಕ್ಕ ಸ್ಪೀಕರ್ ಸನ್ಮಾನ್ಯ ಯುಟಿಕಾದರ್ರೆ ಈ ಸಮಾರಂಭ ಮುತುವರ್ಜಿ ವಹಿಸಿದು ಮಲ್ಪರ ಕಾರಣಕರ್ತರಾಯಿನ ಮಾತ ಈ ಭಾಗದ ಎಂಕಲ್ನ ಬಂದು ಭಗಿನಿಯರೇ ಹಿರಿಯರಾಯಿನ ಗಂಗೆಗಟ್ಟಿಲೆ ವೇದಿಕೆಡು ನಮ್ಮ ಈ ಭಾಗದ ವಲಯ ಸಮಿತಿ ಅಧ್ಯಕ್ಷರಾಯಿನ ಶ್ರೀಧರಾಳು ಅವೇ ರೀತಿ ಎಂಗಲ ಬ್ಲಾಕ್ ಸೆಕ್ರೆಟರಿ ಆಯ್ನಂಚಿನ ಕಿಲ್ಲೇರುಳ್ಳೇರು ಅವೇ ರೀತಿ ಹಬ್ಬಕ್ಕ ಬೊಕ್ಕ ಎಂಗಲ ಕಟ್ಟಡ ಕಾರ್ಮಿಕರನ ಅಧ್ಯಕ್ಷರು ಅವೇ ರೀತಿ ಎಂಗಲ ಭಗವತಿ ಕ್ಷೇತ್ರದ ಮುಕ್ತೇಶ್ವರರಾಯಿನ ಸುರೇಶ್ ಭಟ್ನಗರ್ ಹಬ್ಬಕ್ಕೋತ್ಸವ ಸಮಿತಿಯ ಅಧ್ಯಕ್ಷರು ಹಬ್ಬಕ್ಕ ಆ ಕಾರ್ಯಕ್ರಮ ಸುಮಾರು 20 ವರ್ಷದ ನಡಪೋದು 20-30 ವರ್ಷದ ನಡಪೊಂದು ಬರ್ಪಣಂಚಿನ ಆಯ್ತ ಸಮಿತಿ ಅಧ್ಯಕ್ಷರಾದ ಇತ್ತದು ಈ ಭಾಗದ ಉಳ್ಳಾಳ ನಗರಸಭೆದ ಕೌನ್ಸಿಲರ್ ಅಂಚಿನ ಸನ್ಮಾನ್ಯ ದಿನಕರ್ ಉಳ್ಳಾಳ್ರೆ ಈಗಲ ಬ್ಲಾಕ್ದ ಕಿಶನ್ ಘಟಕದ ಅಧ್ಯಕ್ಷರಾಯಿನಂಚಿನ ಸನ್ಮಾನ್ಯ ಪುರುಷೋತ್ತಮ್ ಶೆಟ್ರೆ ಅಸಂಘಟಿತ ಕಾರ್ಮಿಕರನ್ನ ಅಧ್ಯಕ್ಷರಾದ ಇತ್ತದು ಈ ಭಾಗದ ಒಬ್ಬ ಮುನ್ಸಿಪಾಲ್ಟಿ ಸದಸ್ಯರಾದ ಜನಕ್ಕಲ್ನ ಸೇವೆ ಮಲ್ಪಣಂಚಿನ ಸನ್ಮಾನ್ಯ ಬಶೀರ್ ಮುಂಡೋಲ್ಯರೆ
ಸಂಜೀವ ಪಿಲ್ಲಾರ್ರೆ ವೇದಿಕೆದ ದುಂಬುಂಚು ಪುಣಂಚಿನ ಮಾತ ಬಂದು ಬಗಿನಿರೆ ಭಾಳ ಸಂತೋಷ ಅಪ್ಪಂಡು ಸನ್ಮಾನ್ಯ ಯು ಟಿ ಖಾದರ್ರಿನಿ ಈ ರಾಜ್ಯದ ಗವರ್ನರ್ ಹಿಡಿದ ಬೊಕ್ಕ ರಡ್ನೇ ಸ್ಥಾನ ಉಪ್ಪುನಂಚಿನ ವ್ಯಕ್ತಿ ನಮ್ಮ ಕ್ಷೇತ್ರದ ಶಾಸಕರೇ ಸನ್ಮಾನ್ಯ ಯು ಟಿ ಖಾದರ್ ಪಂಪನ ಭಾಳ ಸಂತೋಷ ಹೊಂದರು. ಇನ್ನು ಮುಖ್ಯಮಂತ್ರಿನ ಅಸೆಂಬ್ಲಿದುಲ್ಲ ಕುಲ್ಲಾವನಂಚಿನ ಉಪಮುಖ್ಯಮಂತ್ರಿನ ಕುಲ್ಲಾವನಂಚಿನ ಒಂದಿತ್ತಿನಾಂಡ ಹಕ್ಕಿತ್ತಿನಾಂಡ ನಮ್ಮ ಕ್ಷೇತ್ರದ ಶಾಸಕರಾಗಿ ನಂಚಿನ ಸನ್ಮಾನ್ಯ ಯು ಟಿ ಖಾದರ್ರಿಗೆ ಇನ್ನು ಈ ಭಾಗದ ಜನಗಳು ನಿಖಲ್ ಮಾತ ಅಭಿನಂದನೆ ಕೊರೊಂದುಳ್ಳರು. ಸನ್ಮಾನ್ಯ ಸಂಜೀವ್ ಪಿಲ್ಲಾರ್ ಬಣ್ಣಗ ಪಾಂಡ್ಯರು ಅವ್ರ ಮಲ್ತಿನ ಕೆಲವು ಕೆಲಸನು ಅವೇ ರೀತಿ ಅವ್ರನ್ನ ಅಮ್ಮಿಯರು ಈ ಭಾಗಗ ಯಾವ ರೀತಿ ಸೇವೆ ಮಾಡ್ತಿದ್ದಾರೆ ಪಂಪನೆಲ್ಲ ಪಾಂಡ್ಯರು ಈ ಕುಂಪಲ ಪ್ರದೇಶಗೆ ಕಂಡದ ಪುಣಿಟ್ಟು ನಡ್ತೊಂದು ಬರ್ಪಣಂಚಿನ ಸಂದರ್ಭಡು ಸನ್ಮಾನ್ಯ ಯು ಟಿ ಖಾದರ್ನ ಅಮ್ಮಿಯರು ಯು ಟಿ ಫರೀದ್ರು ಶಾಸಕರಾದ ಬತ್ತರು ಆರು ಶಾಸಕರಾದ ಬತ್ತಿ ಬಕ್ಕ ಅರ್ನ ಅವಧಿಡ್ ಈ ಸೋಮೇಶ್ವರನ ಅಭಿವೃದ್ಧಿ ಮಲ್ಪಡ ಪಂಪನ ದೃಷ್ಟಿಡ್ ಕುಂಪಲಡ್ ಆ ಕಾಲದಾರಿತಿ ನಂಚಿನ ಸಾದಿನ ಕಂಡದ ಪುನಿನ ಇನ್ನು ಆಲಿಬಾಜಿಡ ಬೇತೆ ಸಂಬಂಧಪಟ್ಟ ಮಾತ್ರಡ್ಲ ಪಾತ್ಯರ್ದು ಒಂಜಿ ರಾಜ ರಸ್ತೆ ಅದು ಮಲ್ಪ ನಂಚಿನ ಆ ಕಾರಣೀಕರ್ತರ ನಂಚಿನ ಸನ್ಮಾನ್ಯ ಯು ಟಿ ಖಾದರ್ನ ಅಮ್ಮೇರು ಯು ಟಿ ಫರೀದರು ನಿನ್ನ ನಮ್ಮ ನೆನಪದೀವಿ ನೋಡು ಆ ಕುಂಪಲ ಶಾಲೆದ ಜನಕ್ಕಳು ಜೋಕುಲು ಓಡೋಡೆ ಶಾಲೆ ಪೋಡು ಮೂಲೊಂಜಿ ಈ ಭಾಗದ ಶಾಲೆ ಆಗೋಡು ಪಂಪನ ಉದ್ದೇಶದ ಇದು ಅನಿ ಪ್ರಕಾಶ್ ಮಿಡಿದ ಮಾಲೀಕರಾಯಿ ನಂಚಿನ ಸನ್ಮಾನ್ಯ ರಾಮದಾಸ್ ಪ್ರಭುಲ ಶಂಕರ್ ಪ್ರಭುಗಳನ್ನ ಲೆತ್ತೊಂಬತ್ತದು ಈ ಜಾಗದ ತೋಜಾದು ಮೂಲೊಂಜಿ ಶಾಲೆದ ವ್ಯವಸ್ಥೆ ಆವಡು ಬಂದು ಮಲ್ತಿರ್ತೀರ ನಾವು ಸನ್ಮಾನ್ಯ ಯು ಟಿ ಫರೀದರು ಇನ್ನು ಅರ್ನ ಮಗೆ ಕೂಡ ಈ ಭಾಗದ ಶಾಸಕರೇ ಅದು ಅನೇಕ ಕಾರ್ಯಕ್ರಮ ಈ ಏರಿಯಾ ಕೊಡ್ತೀರು ಏನಪ್ಪಗ ಆಶಯ ಕಾಲೋನಿದ ಈ ನಿಗಲ ದುಂಬುಪ್ಪನ ಈ ಆಶಯ ಕಾಲೋನಿದ ಹಕ್ಕುಪತ್ರ ಕೊರ್ಪಣ ಸಂದರ್ಭಡು 127 ಜನಕ್ಕಳಿಗೆ ಸೈಟ್ ಇಲ್ಲಿ ಮಾಡ್ತದೆ ಕಟ್ಟರೆ ಅವಕಾಶ ಮಾಡ್ತು ಕೊರ್ದಿತ್ತು ನಂಡ ಸನ್ಮಾನ್ಯ ಇದ್ದಿನ ಬೇರೆ ಅವಧಿಡ ಆದಿತ್ಯನಲ್ಲ ಆಯ್ಕೆ ಬೆರಿಸಾಯ ಅದು ಉಂತಿನಿ ಸನ್ಮಾನ್ಯ ಯು ಟಿ ಫರೀದ್ರು ಬೆರಿಸಾಯ ಅದು ಉಂಟದು ಅವೇನು ಮಲ್ಪೋಡು ಪಂಪು ಒಂಜಿ ಆರ ಅಪ್ಪಗ ಎಕ್ಸಾಮ್ ಇಲ್ಲ ಆದಿತ್ಯರು ಅವೇನು ಮಲ್ಪವಣಂಚಿನ ತಾಕತ್ ಕೊಡ್ದಿತ್ತು ನಂಡ ಎಂಕ ಯು ಟಿ ಫರೀದರು ಇನಿ ಯು ಟಿ ಖಾದರ್ ಲಂಚಿನ ಈ ಭಾಗಡ್ ಎಂಕುಲು ಕೊರ್ತಿನ ಸೈಟ್ ಹತ್ತಿನಂಡ ಐದು ಬಕ್ಕಲ ಕೊಡ್ತಿದ್ರು ದುಂಬಲ ಇದು ಮೂಲ ಆತಿಜಿ ನನಾತ ಕಾರ್ಯಕ್ರಮ ಆಯರುಂಡು ಐದು ಬಕ್ಕ ಯು ಟಿ ಖಾದರ್ ಮೂಲ ಬತ್ತಬೇಕ ಆಶಯಗಳು ಬೋರ್ಡ್ ಪಂಚಿನ ಅಂಚಿನ ಆ ಕಾಂಕ್ರೀಟ್ ರಸ್ತೆ ಇನ್ನು ಆತ್ಮಲ್ಲ ರಸ್ತೆ ಇನ್ನು ಕುಂಪಲಡ್ದ ಆವಡಂದಂಡ ಐಕ್ ಮಾತ ಕಾರಣ ಬುದ್ಧರು ನಮ್ಮ ಶಾಸಕರು ನೇನು ನಮ್ಮ ಮುಲ್ತ ಪರಿಸರದ ಜನಕ್ಕಳು ನೆನಪದಿ ಇದು ದುಂಬಾಗಲ ಆರೆಗೆ ನಮ್ಮ ಅರೆದು ನಂಗೆ ಮಸ್ತ್ ಬೇಲೆ ಆರಂಡು ಅರ್ನ ಸಹಕಾರ ನಂಗೆ ಬೋಡು ನಿಕ್ಲು ಮಾತೆಲ್ಲ ಅರೆಗೆ ಆಶೀರ್ವಾದ ದುಂಬಾಗಲ ಮಲ್ತದು ಈ ಒಂದು ಅಭಿನಂದನೆ ಕಾರ್ಯಕ್ರಮ ಅರೆಗೆ ಅಭಿನಂದನೆ ಮಲ್ಪಣಂಚಿನ ನಿಕ್ಲೆ ಮಾತೆರ್ಲಿಕ್ಕಿಲ್ಲ ಎನ್ನ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹೊತ್ತಿದ್ದು ಬಕ್ಕ ಎಂಕಲ ಪಕ್ಷದ ಪ್ರತಿಯೊಂದು ಕಾರ್ಯಕರ್ತರ ಪರವಾದಿಲ್ಲ ಇನ್ಯಾರು ನಂಗೆ ಶಾಸಕರಾದ ಸ್ಪೀಕರ್ ಆದ ಉಳ್ಳೇರು ಮೂಲ ಒವ್ವೇ ರಾಜಕೀಯದ ಪ್ರತಿನಿಧಿ ಆದ ಬೈದಿನತ್ ಈ ಕ್ಷೇತ್ರದ ಶಾಸಕರು ಬಕ್ಕ ವಿಧಾನಸಭೆದ ಸಭಾಧ್ಯಕ್ಷರಾದ ಬೈದೇರು ಇನ್ಯಾರೇನು ನಿಖಿಲ ಮಾತೆಲ್ಲ ಪರವಾದ ಅಭಿನಂದನೆ ಸಲ್ಲಿಸೊಂದು ನನಾತ್ ಎಡ್ಡ ಕಾರ್ಯಕ್ರಮ ಈ ಬಾಗಡು ಅಭಿವೃದ್ಧಿ ಆವಡು ಬಣ್ಣದ ದೇವರಿಗೆ ಆಶೀರ್ವಾದ ಕೊರಡು ಬಣ್ಣದಕ್ಕೆ ಏನದು ಈ ಸಂದರ್ಭದ ಇಂಕ ಪಾತ್ರ ಅವಕಾಶ ಮಲ್ತು ಕೊರಂಚಿನ ನಿಕ್ಲೆ ಮಾತೆರೆಗಳನ್ನ ಉಡಲ್ ಜಂಜಿನ ಸೊಲ್ಮೆನ ಸಂದ ಒಂದೆರಡು ಪಾತ್ರ ಮುಕ್ತಾಯ ಮಲ್ಪುವ ಜೈ ಹಿಂದ್. ಗೌರವಾನ್ವಿತ ಸಮಾಜ ಸೇವಕರೇನ ಬಾಬು ಪಿಲಾರ್ ಬಕ್ಕ ಮಾಜಿ ಪಂಚಾಯತ್ ಸದಸ್ಯರು ಪ್ರಕಾಶ್ ನಗರ್ ಚಿತ್ರಕ್ಕ ದಯದಿದ್ದು ವೇದಿಕೆ ಬರೋಡು ಬಂದು ವಿನಂತಿ ಮಲ್ತೊಂದು ಇತ್ತೆ ಈ ಒಂದು ಕಾರ್ಯಕ್ರಮನು ನಮ್ಮ ಗೌರವ ಅಭಿನಂದನೆ ನಮ್ಮ ಹಿರಿಯ ರೈತ ಹೋರಾಟಗಾರರು ಪಿಲಾರು ಪ್ರದೇಶದ ಮುಖಂಡರೈನ ಪಿ ವಿ ಗಂಗಯ್ಯಗಟ್ಟೆಯಲ್ಲಿ ನೆರವೇರಿಸೋಡು ಮನದು ಸಮಿತಿ ತೀರ್ಮಾನ ಮಂತನ ಪ್ರಕಾರ ವೇದಿಕೆ ಹಿಡಿತನ ಮಾತ ನಿಗಲೇದು ರೆಡ್ಡು ಪಾತ್ರದ ಬಕ್ಕ ಈ ಗೌರವ ಅಭಿನಂದನೆ ಮಲ್ಪ ಮನದು ಅರ್ಪಣೆ ಹೊಂದಲ್ಲ. ನಾಗಬ್ರಹ್ಮ ಕ್ಷೇತ್ರ ಪಿಲಾರ್ ಲಕ್ಷ್ಮೀಗುಡ್ಡೆ, ಶ್ರೀ ಬಾಲಾಂಜನೇಯ ವ್ಯಾಯಾಮ ಶಾಲೆ ಪಿಲಾರ್, ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘ, ಲಗೋರಿ ಟೀಮ್ ಪಿಲಾರ್ ಲಕ್ಷ್ಮೀಗುಡ್ಡೆ ಇದರ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಲ್ಪಟ್ಟಂತಹ ಈ ಒಂದು ಗೌರವ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತವಂತಹ ಸಂಜೀವ್ ಗಟ್ಟಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ನನ್ನ ಮುಂದಿರುವ ನನ್ನೆಲ್ಲ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಹಿತೈಷಿಗಳೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಪ್ರೀತಿಪೂರ್ವಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಕೆಸರುಗದ್ದೆ ಆ ಸ್ಪರ್ಧೆ ಕೂಟಕ್ಕೆ ಬರಬೇಕಂತ ಹೇಳಿದರು. ಪುರುಷೋತ್ತಮ ಹೇಳಿದರು. ಲಾಸ್ಟ್ ಟೈಮ್ ಬಂದಾಗ ಲೈಟ್ ಆಫ್ ಆದ ನಂತರ ಬಹುಶಃ ಏನು ಕೂಡ ಕಾಣದ ಲೇಟ್ ಆದರೆ ಆಗೋದು, ಆದಷ್ಟು ಬೇಗ ಬರಬೇಕಂತ ಹೇಳಿಕೊಂಡು ನಾನು ಕೂಡ ಹೇಳಿದೆ. ಆದಷ್ಟು ಸರಿಯಾದ ಸಮಯಕ್ಕೆ ಅವತ್ತು ನನಗೆ ಊರಲ್ಲಿ ಇರಲಿಲ್ಲ, ನನಗೆ ಅವತ್ತು ಬರಲಿಕ್ಕೆ
ಆಗಲಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಸ್ಪೀಕರ್ ಕಾನ್ಫರೆನ್ಸ್ USA ಅಲ್ಲಿ ಬಹುಶಃ ಅಲ್ಲಿದ್ದೆ. ಆಗ ನಾನು ಫೋನಲ್ಲಿ ಮಾತಾಡಿ ಶ್ರೀಧರ್ ಅವ್ರಿಗೆ ಹೇಳಿದ್ದೆ, ನನಗೆ ಈ ರೀತಿ ಬರಲಿಕ್ಕೆ ಆಗೋದಿಲ್ಲ, ಮುಂದಿನ ಒಂದಿನ ಖಂಡಿತವಾಗಿ ಇವತ್ತು ಬರ್ತೇನೆ ಅಂತೇಳಿ. ಬಹುಶಃ ಈ ಸಮಯವನ್ನು ಇವತ್ತು ನಿಗದಿಪಡಿಸಿದಾಗ ಕೂಡ ಒಪ್ಪಿದೆ. ಇವತ್ತು ನನಗೆ ಅತ್ಯಂತ ಸಂತೋಷ. ನಾನು ಬಹುಶಃ ನಿಮ್ಮ ಜೊತೆ ಇದ್ದುಕೊಂಡು ಪ್ರೀತಿಪೂರ್ವಕವಾಗಿ ನಮ್ಮ ಚರ್ಚೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಅಂತೇಳಿ. ಈ ಒಂದು ಪ್ರದೇಶ ಅತ್ಯಂತ ಅಭಿವೃದ್ಧಿ ಹೊಂದಿದ ಮತ್ತು ಮುಂದಕ್ಕೆ ಭಾಳಷ್ಟು ಅಭಿವೃದ್ಧಿ ಹೊಂದಬೇಕಾದಂಥ ಒಂದು ಪ್ರದೇಶ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಈ ಹೆಸರು ಇದಕ್ಕೆ ಲಕ್ಷ್ಮೀ ಗುಡ್ಡೆ ಅಂತ ಕೊಟ್ಟಿದ್ದಾರೆ. ಒಂದು ಪವಿತ್ರವಾದ ಹೆಸರು ಮುಖಾಂತರವೇ ಕೊಟ್ಟದ್ದು. ಯಾಕೆ ಅಂತ ಹೇಳಿದರೆ ಭವಿಷ್ಯದ ದಿನಗಳಲ್ಲಿದು ಅತ್ಯಂತ ಒಂದು ಸಂತೃಪ್ತಿಯ, ಅತ್ಯಂತ ಒಂದು ಸಂತೋಷದ ಒಂದು ಪ್ರತಿಯೊಂದು ಮನೆ ಕೂಡ ಬೆಳಗಲಿ ಎಂದು ಕೇಳಿ ಅವತ್ತಿನ ಹಿರಿಯರಿಗೆ ಕೊಟ್ಟಂಥ ಒಂದು ಹೆಸರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಕೂಡ ಬಹುಶಃ ಇವತ್ತು ಈ ಎಲ್ಲ ಪ್ರದೇಶದ ನಮ್ಮೆಲ್ಲ ಯಾರೆಲ್ಲ ನಮ್ಮ ವೇದಿಕೆಯಲ್ಲಿದ್ದಾರೆ ಇವರೆಲ್ಲರೂ ಕೂಡ ಒಂದಲ್ಲೊಂದು ರೀತಿಯಿಂದ ಈ ಪ್ರದೇಶಕ್ಕೆಲ್ಲ ಕೂಡ ಕೊಡುಗೆ ಕೊಟ್ಟವ್ರೆ. ನಾನು ಬಹುಶಃ ಸ್ಟಾರ್ಟಿಂಗಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಬಹುಶಃ ಅಲ್ಲಿಂದ ಅದು ಏನಿಲ್ಲ, ಎಲ್ಲಿ ನಿಮ್ಮ ಕ್ಲಬ್ಬಿನಿಂದ ಒಳಗಡೆ ದಾರದ ಬಾಗಿಲು ರಸ್ತೆ ಇರಲಿಲ್ಲ ಇದರಲ್ಲಿ. ಅಲ್ಲಿಂದ ಒಳಗಡೆ ಬರೋಂಥ ಬರೀ ಮಣ್ಣು ರಸ್ತೆ ಅಲ್ಲದೆ ಬೇರೆ ಏನಿಲ್ಲ. ಬಂದು ಅಲ್ಲಿ ಮೇಲೆ ಬೈಕನ್ನು ನಿಲ್ಲಿಸಿ ಮತ್ತೆ ನಡ್ಕೊಂಡು ಪರಮೇಶ್ವರವ್ರ ಮನೆಗೆ ಮತ್ತು ಈ ಕಡೆ ಬರೋದು. ಯಾಕೆ ಅಲ್ಲಿ ಬೈಕ್ ಆಚಾರ್ಯ ಗದ್ದೆಯಿಂದ ಕೆಳಗೆ ಬರುವಾಗ ನಮಗೆ ಅಲ್ಲಿ ಬಹುಶಃ ಬರಲಿಕ್ಕೇನೆ ಇಲ್ಲ, ಬೈಕ್ ಕೂಡ ಬರೋದಿಲ್ಲ. ಅಲ್ಲಿ ನಿಲ್ಲಿಕೊಂಡು ನಾವು ನಡೆದುಕೊಂಡು ಸತತ ಬಂದವರು. ಅದ ನಂತರ ಆ ಜಾಗ ಎಲ್ಲ ಬಿಡಿಸಿ ಅಲ್ಲಿ ಫಸ್ಟ್ ಒಂದು ಮೋರಿ ಮಾಡಿ ಅಲ್ಲಿಂದ ಬಹುಶಃ ಕಚ್ಚಾ ರಸ್ತೆ ಇವತ್ತು ಪ್ರಾರಂಭ ಆಯಿತು. ತದನಂತರ ಹಂತ ಕಾಂಕ್ರೀಟ್ ಮಾಡಿಕೊಂಡು ಬಹುಶಃ ಆಶ್ರಯ ಕಾಲದ ತನಕ ಮುಟ್ಟುವಂಥ ವ್ಯವಸ್ಥೆ ಕೂಡ ಇವತ್ತು ಆಗಿದೆ. ಮುಂದಿನ ದಿನಗಳಲ್ಲಿ ನನಗೆ ಮನಸ್ಸಿನಲ್ಲಿರೋ ವಿಚಾರ ಎಲ್ಲ ಕೂಡ ಗೊತ್ತಿದೆ. ಆ ಕಡೆ ಎಲ್ಲ ಮಾಡಿದರೆ ಸ್ವಲ್ಪ ಈ ಕೂಡ ಮಾಡಿ ಅಂತೇಳಿ ತಮ್ಮ ಮನಸ್ಸಿನಲ್ಲಿ ಇದೆ. ಮುಂದಿನ ದಿನ ಹಂತವಾಗಿ ಕೆಲಸ ನಿರ್ವಹಿಸುವಂಥ ಜವಾಬ್ದಾರಿ ವಹಿಸ್ಕೊಳ್ತಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ವಿಚಾರ ಹೇಳಿದ ಕುಡಿಯೋ ನೀರು ಸಂಬಂಧಪಟ್ಟಾಗಿ ರಸ್ತೆಯಲ್ಲಿ ಪ್ರತಿಯೊಂದು ಹಂತದ ಕೂಡ ಇದು ನಮ್ಮ ಕಣ್ಣ ಮುಂದೆ ನಾವು ಕೈಯಲ್ಲಿ ಬಿಡಿಸಿ ಚಿತ್ರದಲ್ಲಿ ಮಾಡಿದಂಥ ಡಿಸೈನ್. ಬಹುಶಃ ಪ್ರಕಾಶ್ ನಗರ್ ಕೂಡ ಬಹುಶಃ ನಮಗೆ ಮೇಲೆ ರಿಕ್ಷಾ ಹತ್ತುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಪ್ರಕಾಶ್ ನಗರದ ಫಸ್ಟ್ ಬಹುಶಃ ಆ ಮಣ್ಣಲ್ಲಿ ರಿಕ್ಷಾ ಕೂಡ ಮತ್ತು ಬೈಕ್ ಹೇಗಾದ್ರು ಹೋಗ್ತಿರಲಿಲ್ಲ, ರಿಕ್ಷಾ ಕೂಡ ಹೋಗುವಂಥ ಪರಿಸ್ಥಿತಿ ಇಲ್ಲ. ಫಸ್ಟ್ ಅದಕ್ಕೆ ಡಾಮರೀಕರಣ ಮಾಡಿ ತದನಂತರ ಬಂದಾಗ ಸಂಪೂರ್ಣವಾಗಿ ಕಾಂಕ್ರೀಟ್ ಮಾಡಿಕೊಂಡು ಇವತ್ತು ಸಂಪೂರ್ಣವಾದ ಕಾಂಕ್ರೀಟ್ ನಗರ ಆ ಒಂದು ಪ್ರದೇಶವಾಗಿ ಅದನ್ನು ಇವತ್ತು ಪ್ರಕಾಶ್ ನಗರ ಮತ್ತು ಈ ಪಂಡಿತ್ ಹೌಸ್ನ ಪ್ರದೇಶ ಇವತ್ತು ನಿರ್ಮಾಣ ಕೂಡ ಇವತ್ತು ಆಗಿದೆ. ಆದ ಕಾರಣ ತಾವೆಲ್ಲರೂ ಕೂಡ ಒಂದು ಅತ್ಯುತ್ತಮವಾದ ಪ್ರದೇಶದಲ್ಲಿದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೂಡ ಅಭಿವೃದ್ಧಿ ಹೋಗುವಂಥ ವಿಚಾರ ಇವತ್ತು ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಪ್ರತಿಯೊಂದು ಮನೆಯಲ್ಲಿ ಕೂಡ ಅತ್ಯುತ್ತಮವಾದ ವಿದ್ಯಾರ್ಥಿ ಜನಾಂಗ ಬರಬೇಕು, ಅತ್ಯಂತ ಒಂದು ಸಂತೃಪ್ತವಾದ ಕುಟುಂಬ ಇರಬೇಕು. ಪ್ರತಿಯೊಂದು ಮಗ ಮತ್ತು ಮಗಳು ಈ ಒಂದು ಮನೆಯಲ್ಲಿರುವವರು ಮುಂದಿನ ದಿನ ದೊಡ್ಡ ಮಟ್ಟ ಸ್ಥಾನಕ್ಕೆ ಹೋಗುವಂಥ ಕನಸನ್ನು ನಾವೆಲ್ಲ ಇವತ್ತು ಕಾಣಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಡೋ ವ್ಯವಸ್ಥೆ ತಾವು ಇವತ್ತು ಮಾಡಿಕೊಂಡು ಒಂದಲ್ಲೊಂದು ದಿವಸ ನನ್ನ ಮಗ ಅಥವಾ ನನ್ನ ಮಗಳನ್ನು ಒಂದಲ್ಲೊಂದು ರೀತಿ ನಾನು ಮುಂದೆ ಮುಟ್ಟಿಸ್ತೇನೆ ಎಂಬ ಪಣವನ್ನು ತೊಟ್ಟು ಭವಿಷ್ಯದ 10-15 ವರ್ಷಗಳಲ್ಲಿ ಈ ಪ್ರದೇಶದ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬ ಉತ್ತಮವಾದ ಇಂಜಿನಿಯರ್ ಆಗಬೇಕು, ಉತ್ತಮವಾದ ಅಡ್ವೊಕೇಟ್ ಆಗಬೇಕು, ಉತ್ತಮವಾದ ಪೊಲೀಸ್ ಆಫೀಸರ್ ಆಗಬೇಕು, ಉತ್ತಮವಾದ CA ಆಗಬೇಕು, ಉತ್ತಮವಾದ ರಾಜಕಾರಣ, ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬೊಬ್ಬ ಎದ್ದು ನಿಂತಾಗ ಸಂಪೂರ್ಣ ಆರ್ಥಿಕವಾದ ಪರಿಸ್ಥಿತಿಯ ಒಂದು ಬದಲಾವಣೆಯಾಗಿ ನಿಮ್ಮೆಲ್ಲ ಕಷ್ಟಗಳು ದೂರ ಆಗುವಂಥ ವಿಚಾರ ಇವತ್ತು ಆಗ್ತದೆ. ನಿಮ್ಮೆಲ್ಲ ಕಷ್ಟಗಳು ದೂರ ಆಗಬೇಕಾದ್ರೆ ನೀವು ಸರ್ಕಾರ, ಜನಪ್ರತಿನಿಧಿ ಏನು ವಿಶ್ವಾಸ ಇರ್ತಿರಲ್ಲ ಅದಕ್ಕಿಂತ ಜಾಸ್ತಿ ನಿಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇರುವಂಥ ಕೆಲಸ ಇವತ್ತು ಮಾಡಿ. ಏನಾದರೂ ನಿಮ್ಮೆಲ್ಲ ಕೆಲಸಗಳು ಮತ್ತು ಎಲ್ಲ ಕಷ್ಟಗಳನ್ನು ದೂರ ಮಾಡುವ ಒಂದು ಶಕ್ತಿ ಇದ್ದರೆ ಅದು ನಿಮ್ಮ ಮಕ್ಕಳು ಮಾತ್ರ ಅದನ್ನು ದೂರ ಮಾಡ್ತಾರೆ. ಅದು ನಿಮ್ಮಲ್ಲಿ ಇವತ್ತು ವಿಶ್ವಾಸ ಇರಬೇಕು. ಅದಕ್ಕಾಗಿ ಉತ್ತಮವಾದ ಶಿಕ್ಷಣಕ್ಕೆ ಎಷ್ಟು ಕಷ್ಟ ಆದರೂ ಕೂಡ ಒಂದಲ್ಲೊಂದು ರೀತಿಯಲ್ಲಿ ಶಿಕ್ಷಣಕ್ಕೆ ಸಂಪೂರ್ಣವಾದ ಪ್ರೋತ್ಸಾಹ ಕೊಡೋದ ಕೆಲಸ ಇವತ್ತು ಆಗಬೇಕಾಗ್ತದೆ. ಅದಕ್ಕೆ ನಾನು ಯಾವಾಗಲೂ ನಮ್ಮ ಹಿರಿಯರಲ್ಲಿ ಒಂದು ವಿಚಾರ ಇತ್ತು, ಒಂದು ಮನೆ ಮತ್ತೊಂದು ಕುಟುಂಬದ ಭವಿಷ್ಯ ಹೇಗಿದೆ ಅಂತ ನೋಡಬೇಕಾದ್ರೆ ಆ ಮನೆ ಮಾಡನ್ನು ನೋಡುವಂಥ ಅಗತ್ಯ ಇಲ್ಲಂತೆ. ಮಾಡು ಸೋರ್ತದ, ಮಾಡು ಸೋರ್ದಿಲ್ವ ಅಂತೇಳಿ. ಒಂದು ಮನೆ ಮತ್ತೊಂದು ಕುಟುಂಬದ ಭವಿಷ್ಯ ನೋಡಬೇಕಾದ್ರೆ ಆ ಮನೆಯ ಮಕ್ಕಳ ಕಣ್ಣುಗಳನ್ನು ನೋಡಬೇಕಂತೆ. ಮನೆಯಲ್ಲಿರುವ ಮಕ್ಕಳ ಕಣ್ಣುಗಳು ಪ್ರಕಾಶಿಸ್ತಿದ್ರೆ ಅದರ ಅರ್ಥ ಭವಿಷ್ಯದಲ್ಲಿ ಈ ಮನೆ ಕೂಡ ಪ್ರಕಾಶಿಸ್ತದೆ ಅಂತೇಳಿ. ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳ ಡಿಮ್ ಆಗಿದ್ದರೆ ಅದರ ಅರ್ಥ ಭವಿಷ್ಯದಲ್ಲಿ ಮನೆಗೇನೋ ಡೇಂಜರ್ ಇದೆ ಅಂತೇಳಿ. ಆಗ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಮತ್ತು ಯುವತಿಯರ ಕಣ್ಣುಗಳು ಪ್ರಕಾಶಿಸಬೇಕು ಹೊರತು ಡಿಮ್ ಆಗಲಿಕ್ಕೆ ಯಾವುದೇ ಇವತ್ತು ಅವಕಾಶ ನಾವು ಇವತ್ತು ಮಾಡಿ ಕೊಡಬಾರ್ದು. ಅದಕ್ಕಾಗಿ ನಮ್ಮೆಲ್ಲರ ಉದ್ದೇಶ ಅಂತ ಹೇಳಿದರೆ ಎಲ್ಲರೂ ಕೂಡ ಸೇರಿಕೊಂಡು ದ್ವೇಷ ಮುಕ್ತವಾದ ಮತ್ತು ದುಶ್ಚಟ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಬೇಕಂತ ನಾವೆಲ್ಲ ಕೂಡ ಪಣ ತೊಡುವಂಥ ಕೆಲಸ ಇವತ್ತು ಆಗಬೇಕು.
ಅದು ಬಹುಶಃ ಈ ಪ್ರದೇಶ ಬರಬೇಕು. ದ್ವೇಷ ಮುಕ್ತವಾದ, ದುಶ್ಚಟ ಮುಕ್ತವಾದ ಈ ಎರಡು ಪ್ರದೇಶ ನಿರ್ಮಾಣ ಮಾಡುವ ಹಂತಕ್ಕೆ ಬಹುಶಃ ಈ ಒಂದು ಪ್ರದೇಶ ಒಂದು ಮಾಡೆಲ್ ಆಗಿ ಬರುವಂಥ ಅವಕಾಶ ಆಗಬೇಕಾಗ್ತದೆ. ಯಾವಾಗ ನಮ್ಮೊಂದು ಊರಲ್ಲಿ ದ್ವೇಷವಿರುವುದಿಲ್ವ, ಯಾವೊಂದು ಊರಲ್ಲಿ ಇವತ್ತು ದುಶ್ಚಟವಿರುವುದಿಲ್ಲ, ಅದು ಅತ್ಯಂತ ಇವತ್ತು ಅತ್ಯುತ್ತಮವಾದ ಆ ಒಂದು ಪ್ರದೇಶವಾಗಿರ್ತದೆ. ಅದೇ ಮಹಾತ್ಮ ಗಾಂಧೀಜಿಯ ಗ್ರಾಮರಾಜ್ಯ ರಾಮರಾಜ್ಯ ಆಗಬೇಕಂತ ಇಲ್ಲಿ ಕನಸು ಏನಿದೆಯಲ್ಲ, ಈ ದ್ವೇಷ ಮುಕ್ತವಾದ ಸಮಾಜವೇ ಅದು ರಾಮರಾಜ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಅವಕಾಶ ನಾನು ಇವತ್ತು ಮಾಡುವಂಥದ್ದು. ಯಾಕೆಂತ ಹೇಳಿದರೆ ಇವತ್ತು ನಾವೆಲ್ಲ ಓದಿದಾಗೆ ಶ್ರೀರಾಮಚಂದ್ರ ಯಾಕೆ ಬಿಟ್ಟು ಹೋದಂತ ಹೇಳಿದರೆ ತಂದೆ ತಾಯಿಗೆ ಬೇಕಾಗಿ ಆ ಕೊಟ್ಟ ಮಾತನ್ನು ಉಳಿಸಲಿಕ್ಕೆ ಬೇಕಾಗಿ ಅಧಿಕಾರವನ್ನು ತ್ಯಾಗ ಮಾಡಿ ಬಿಟ್ಟು ಹೋದರು. ಯಾವುದೇ ಕೂಡ ಬಹುಶಃ ಇಲ್ಲ. ಅವರು ಹೋದಾಗ ಅವನ ಜೊತೆ ಕೂಡ ಅಧಿಕಾರಿ ಸೋದರು ಕೂಡ ಎಲ್ಲ ನೀವು ಇಷ್ಟೇ ಬಹುಶಃ ಹೋದ ಸಂದರ್ಭದಲ್ಲಿ ಇದೆಲ್ಲ ಕೂಡ ನಮ್ಮ ಮಣ್ಣಿನ ಸಂಸ್ಕೃತಿಯನ್ನು ಇವತ್ತು ಅರ್ಥ ಮಾಡಿಕೊಂಡು ನಮ್ಮ ಊರು ಹೇಗೆ ಇರಬೇಕೆಂಬಲ್ಲಿ ತೋರಿಸಿಕೊಡುವಂಥ ಒಂದು ಚರಿತ್ರೆ ಇವತ್ತು ನಮ್ಮ ಕಣ್ಣ ಮುಂದೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆ ರೀತಿಯ ಒಂದು ಊರು ಈ ಲಕ್ಷ್ಮೀಕುಡ್ಡಿಯಾಗಿ ಇವತ್ತು ಪರಿವರ್ತನೆ ಆಗಲಿ. ಇಲ್ಲಿ ಬಹುಶಃ ಅತ್ಯುತ್ತಮವಾಗಿ ಶ್ರೀ ನಾಗರಮ್ಮ ಕ್ಷೇತ್ರ ಇರಲಿ, ಬಾಲಂಜನೆ ವ್ಯಾಯಾಮ ಶಾಲೆ ಇರಲಿ, ಅಥವಾ ಇತರ ನಮ್ಮ ಲಗೋರಿ ಟೀಮ್ ಇರಲಿ, ಇನ್ನಿತರ ಎಲ್ಲ ಸಂಘ ಸಂಸ್ಥೆಯವರು ಕೂಡ ಜೊತೆಯಾಗಿ ಒಂದೇ ಕುಟುಂಬದ ರೀತಿಯಲ್ಲಿ ಇದ್ದುಕೊಂಡು ಪ್ರೀತಿ ವಿಶ್ವಾಸದ ಮುಖಾಂತರ ಹೋಗುವಂಥ ಅವಕಾಶ ಇವತ್ತು ಮಾಡಿ. ನಾನು ಕೂಡ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ, ನಗರಸಭಾ ಸದಸ್ಯರು ಎಲ್ಲ ಕೂಡ ಹೇಳುವುದಿದೆ, ನಿಮ್ಮ ಚುನಾವಣೆ ವಿಚಾರಗಳು ಮತ್ತು ರಾಜ್ಯಕ್ಕೆ ವಿಚಾರಗಳು ಬಹುಶಃ ಇವತ್ತು ನಮ್ಮ ಮನಸ್ಸಿನಲ್ಲಿ ಅದು ಚುನಾವಣೆ ಮುಗಿಯೋ ತನಕ ಮಾತ್ರ ಇರಬೇಕು. ಇಲೆಕ್ಷನ್ ಮೋಡ್ ಬೇರೆ, ಡೆವಲಪ್ಮೆಂಟ್ ಮೋಡು ಬೇರೆ. ಮೋಡ್ ಅಂದರೆ ಚೇಂಜ್ ಮಾಡ್ತಾರೆ, ಚಾನಲ್ ಗೊತ್ತಾಯ್ತಲ್ಲ. ಸೊ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅದು ನಿಮ್ಮ ರಾಜ್ಯಕ್ಕೆ ಅದು ಚಾನಲ್ ನಿಮ್ಮ ತಲೆಯಲ್ಲಿ ಇರಬೇಕು. ಚುನಾವಣೆ ಮುಗಿದು ಅಧಿಕಾರ ವಹಿಸಿದ ನಂತರ ಆ ಚುನಾವಣೆ ಮೋಡ್ ಚಾನಲ್ ಬಂದ್ ಮಾಡಿ ನೀವು ಡೆವಲಪ್ಮೆಂಟ್ ಚಾನಲ್ಗೆ ಇವತ್ತು ಜಂಪ್ ಆಗುವ ಒಂದು ವಿಚಾರ ಆಗಿ ಅಭಿವೃದ್ಧಿ ಮಾತ್ರ ನೋಡೋದ ಕೆಲಸ ಇವತ್ತು ಆಗಬೇಕು. ಅದಾಗಬೇಕು. ಎಲ್ಲನೂ ಕೂಡ ಸೇರಿಸಿಕೊಂಡು ಮುಂದೆ ತಗೊಂಡು ಅವಕಾಶ ಇವತ್ತಾಗಲಿ. ನಾನೊಬ್ಬ ಪ್ರತಿನಿಧಿಯಾಗಿ ನನ್ನ ದೊಡ್ಡ ಮಟ್ಟದ ಜವಾಬ್ದಾರಿ ಮತ್ತು ಕನಸು ಏನಂತ ಹೇಳಿದರೆ, ನನ್ನ ಕ್ಷೇತ್ರ ಉದ್ದಗಲಕ್ಕೂ ಪ್ರತಿಯೊಂದು ಗ್ರಾಮ ಇರಲಿ, ಪ್ರತಿಯೊಂದು ಯಾವುದೇ ಒಂದು ಪ್ರದೇಶ ಇರಲಿ, ಅತ್ಯಂತ ಕುಗ್ರಾಮ ಇರಲಿ, ಅದು ಅತ್ಯುತ್ತಮವಾದ ಒಂದು ಪ್ರದೇಶ ಭವಿಷ್ಯದ 30 ವರ್ಷಕ್ಕೆ ಬೇಕಾಗುವಂಥ ಮೂಲಭೂತ ಸೌಕರ್ಯ ಅಭಿವೃದ್ಧಿಪಡಿಸಿ ಇಡೀ ನಮ್ಮ ಈ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಭವಿಷ್ಯದ 30 ವರ್ಷ ಆಗುವಾಗ ಅತ್ಯುತ್ತಮವಾದ ಒಂದು ಕ್ಷೇತ್ರ ಇದ್ದರೆ ಅದು ಉಲ್ಲಾಲ ಕ್ಷೇತ್ರ ಹೆಸರು ಬರಬೇಕು ಅಂತ ಹೇಳಿಕೊಂಡೇ ನಾವು ಇವತ್ತು ಯೋಜನೆ ರೂಪಿಸುವಂಥದ್ದು. ಅದಕ್ಕಾಗಿ ಈಗಾಗಲೇ ನಾನು ವಿದ್ಯುತ್ತಿಗೆ ಸಂಬಂಧಪಟ್ಟಾಗೆ ಮೊನ್ನೆ ಮೀಟಿಂಗಿನಲ್ಲಿ ಬಹುಶಃ 2 ದೊಡ್ಡ ಮಟ್ಟದ ಸ್ಟಬ್ ಸ್ಟೇಷನನ್ನು ಇವತ್ತು ನಾವು ಸ್ಯಾಂಕ್ಷನ್ ಮಾಡಿ ಇನ್ನು 30 ವರ್ಷ ಆದರೂ ಕೂಡ ನಮಗೆ ಕರೆಂಟಿನ ತೊಂದರೆ ಆಗದ ರೀತಿಯಲ್ಲಿ 110 ಕಿಲೋವ್ಯಾಟ್ನ ಒಂದು ಯೋಜನೆಯನ್ನು ಈಗ ಸ್ಯಾಂಕ್ಷನ್ ಆಗಿ ಮುಂದಿನ ದಿನ ಕೆಲಸ ಇವತ್ತು ಪ್ರಾರಂಭ ಮಾಡ್ತಾರೆ. ಮತ್ತು ನಮಗೆ 30 ವರ್ಷದ ಕರೆಂಟಿಗೆ ನಮಗೆ ಎಷ್ಟೇ ಫ್ಯಾಕ್ಟ್ರಿ ಬರಲಿ, ಎಷ್ಟೇ ಉದ್ಯಮ ಬರಲಿ, ಎಷ್ಟೇ ಮನೆಗೆ ಬರಲಿ ತೊಂದರೆ ಆಗಲಿಕ್ಕಿಲ್ಲ. ಇಡೀ ಕುಡಿಯೋ ನೀರು ಬಹುಶಃ ನಮಗೆ ಸಪ್ರೇಟಾಗಿ ಹರೇಕಾಲದ ಡ್ಯಾಮ್ ಕಟ್ಟಿ ಅಲ್ಲಿಂದ ನೇರವಾಗಿ ಇವತ್ತು ಕುಡಿಯೋ ನೀರಿನ ಯೋಜನೆಗೆ ಸಂಬಂಧಪಟ್ಟಾಗಿ ಈಗಾಗಲೇ ಮುಕ್ಕಾಲುವಾಸಿ ಕೆಲಸ ಇವತ್ತು ಆಗಿ ನೀವೊಮ್ಮೆ ಹೋಗಿ ನೋಡಬೇಕು. ಕೊಣಾಜಿಯಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಎಲ್ಲ ಕೂಡ ಆಗಿದೆ. ಮುಂದುವರೆದ ಭಾಗವಾಗಿ 280 ಕೋಟಿ ರೂಪಾಯಿ ಈಗಾಗಲೇ ಅನುದಾನ ಬಿಡುಗಡೆಯಾಗಿ ಮುಂದಿನ 6 ತಿಂಗಳಲ್ಲಿ ಕೆಲಸ ಪ್ರಾರಂಭ ಮಾಡಿ ಮುಂದಿನ 2 ವರ್ಷ ಆಗುವಾಗ ಇಡೀ ಕ್ಷೇತ್ರ ಕೂಡ 24 ಗಂಟೆ ಕುಡಿಯೋ ನೀರು, ಮಂಗಳೂರಿನಲ್ಲಿ ಹೇಗೆ ಕುಡಿಯೋ ನೀರಿದೆಯಾ ಅದೇ ರೀತಿ ನೀವು ಕುಡಿಯೋ ನೀರು ಬರುವಂಥ ವ್ಯವಸ್ಥೆ ಕೂಡ ಈಗಾಗಲೇ ನಾವು ಒಂದು ರೂಪರೇಷೆ ಇವತ್ತು ಮಾಡಿ ಚಾಲನೆ ಕೂಡ ಇವತ್ತು ಆಗ್ತದೆ. ಅದರ ಜೊತೆಯಲ್ಲಿ ರಸ್ತೆಗೆ ಸಂಬಂಧಪಟ್ಟಾಗೆ ಬಹುತೇಕ ಇವತ್ತು ರಸ್ತೆಗಳು ಅಭಿವೃದ್ಧಿಯಾಗಿ ಕೆಲವೊಂದು ರಸ್ತೆಗಳು ಮಾತ್ರ ಬಾಕಿ ಇದೆ. ರಸ್ತೆಗೆ ಬೇಕಾಗುವಂಥ ಅನುದಾನ ಕೂಡ ಇವತ್ತು ಬಿಡುಗಡೆ ಮಾಡಿ ಈ 3 ನಮ್ಮ ಪ್ರಮುಖವಾದ ಇವತ್ತು ವಿಚಾರಗಳಂತ ಅವಕಾಶ ಆಗಿದೆ. ಇದನ್ನು ನಾವು ಹಂತವಾಗಿ ಅನುಷ್ಠಾನ ಮಾಡಿಕೊಂಡು ಬಹುಶಃ ಅತಿ ಶೀಘ್ರದಲ್ಲೇ ಒಂದು ಮಾಧ್ಯಮದ ಪ್ರದೇಶ ಆಗಿ ನಿಮಗೆ ಇರುವಂಥ ಎಲ್ಲ ಮೂಲಭೂತ ಸೌಕರ್ಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾನು ಇವತ್ತು ನನ್ನ ಪ್ರಾಮಾಣಿಕವಾದ ಪ್ರಯತ್ನ ನಾನು ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾವೆಲ್ಲ ಕೂಡ ಶಕ್ತಿ ಮೀರಿ ದುಡಿಯುವಂಥ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಕೇಳುವುದು ಇಷ್ಟೆಲ್ಲ ಯುವಕರ ಹತ್ರ, ಯುವ ಜನಾಂಗದ ಹತ್ರ, ಹಿರಿಯರ ಹತ್ರ, ಕಿರಿಯರ ಹತ್ರ ನಮ್ಮ ಒಂದೇ ಬೇಡಿಕೆ ಯಾವುದಂತ ಹೇಳಿದರೆ, ಶಾಂತಿಯುತವಾದ ಪ್ರದೇಶ ನಿಮ್ಮ ಕೈಗೆ ಕೊಡಿ, ಅಭಿವೃದ್ಧಿಯನ್ನು ನಿಮ್ಮ ಕಾಲಬುಡಕ್ಕೆ ಮುಟ್ಟಿಸುವಂಥ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಹೇಳ್ತೇನೆ. ಶಾಂತಿಯುತವಾದ ಪ್ರದೇಶ ಕೊಡೋ ಜವಾಬ್ದಾರಿ ನಿಮ್ಮದು. ಅದು ಹೇಗಂತೇಳಿ ನಮ್ಮ ತಾಳ್ಮೆ ಬೇಕು, ಪ್ರೀತಿ ವಿಶ್ವಾಸ ಇರಬೇಕು, ಸೋದರತೆ ಇರಬೇಕು. ನಮ್ಗೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಅದನ್ನು ತಾಳ್ಮೆಯಿಂದ ವಹಿಸಿಕೊಂಡು ಅವನು ಶ್ರಮಿಸಿಕೊಂಡು ನಾವು ಮುಂದೆ ಹೋಗಬೇಕು. ಸಣ್ಣ ಪುಟ್ಟ ವಿಚಾರ ಇಟ್ಟುಕೊಂಡೇ ದ್ವೇಷನ ಹಮ್ಮಿಕೊಂಡೇ ಪರಸ್ಪರ ನಾವು ದ್ವೇಷ ಹಮ್ಮಿಕೊಂಡು ಹೋದ್ರೆ ನಾವು ಯಾರು ಕೂಡ ಉದ್ಧಾರ ಆಗಲಿಕ್ಕೆ ಇವತ್ತು
ಸಾಧ್ಯ ಇಲ್ಲ. ಬಲಿಷ್ಠವಾದ ಭಾರತ ನಿರ್ಮಾಣ ಆಗಬೇಕಾದ್ರೆ ನಾವೆಲ್ಲರೂ ಕೂಡ ತ್ಯಾಗ ಮಾಡಬೇಕಾಗ್ತದೆ. ಕೆಲವೊಂದು ಸಂದರ್ಭ ಬರ್ತದೆ, ಎಷ್ಟೋ ತ್ಯಾಗ ಮಾಡಿಕೊಂಡು ಹೋಗ್ಬೇಕು. ಯಾರು ತ್ಯಾಗ ಮಾಡ್ತಾರೆ, ಯಾರು ಸಮಾಧಾನದಿಂದ ಇದ್ದಾರೆ, ಯಾರು ತಾಳ್ಮೆಯಿಂದ ಇದ್ದಾರೆ, ನಿಮಗೆ ತೊಂದರೆ ಮಾಡಿದಾಗ ಯಾರು ನಿಮ್ಮನ್ನು ಕ್ಷಮಿಸ್ತಾರೆ, ಅವರ ಯಶಸ್ಸನ್ನು ಯಾರಿಂದಲೂ ಕೂಡ ತಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಇತಿಹಾಸ ಇದು ತೋರಿಸಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ತಾವೆಲ್ಲರೂ ಕೂಡ ಪ್ರೀತಿ, ವಿಶ್ವಾಸ, ಸೋದರತೆ ಇದು ಜೀವನ ಸಾಗಿಸುವಂಥ ಅವಕಾಶ ನಿಮ್ಮೆಲ್ಲರಿಂದ ಆಗಲಿ ಅಂತ ಕೇಳಿಕೊಳ್ತಾ, ಮೊನ್ನೆ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ನನಗೆ ಶಕ್ತಿ ಮೀರಿ ಸಹಕರಿಸಿ ಈ ಕ್ಷೇತ್ರ ಶಾಸಕನಾಗಿ ಮಾತ್ರ ಅಲ್ಲ, ರಾಜ್ಯದ ಸಭಾಧ್ಯಕ್ಷ ಸ್ಥಾನದ ಕೂತ್ಕೊಳ್ಳುವಂಥ ಅವಕಾಶ ಇವತ್ತು ಮಾಡಿಕೊಟ್ಟಿದ್ದೀರಿ. ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾದ ಸ್ಥಾನವನ್ನು ಕೂತ್ಕೊಂಡು ಬಹುಶಃ ಈಗಾಗಲೇ ವೈಕುಂಠ ಬಾಲಿಗರವರು ಮತ್ತು ಲೋಕಸಭೆಯಲ್ಲಿ ಸ್ಪೀಕರ್ ಆಗಿದ್ದ KS ಹೆಗಡೆ ಅವರು ಏನೊಂದು ಆ ಒಂದು ಗೌರವವಾದ ಒಂದು ಸ್ಥಾನ ಇತ್ತು ಅದನ್ನು ಉಳಿಸಿಕೊಂಡು ಬಂದಿದ್ದಾರೆ. ಅದನ್ನು ಉಳಿಸಿ ಆ ಗೌರವವನ್ನು ಹೆಚ್ಚಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಕೇಳ್ತೇನೆ ಅಂತ ನಾನು ಇವತ್ತು ಹೇಳಿಕೊಳ್ತಾ, ಬಹುಶಃ ನೀವು ಕೊಟ್ಟಂಥ ಆ ಒಂದು ಸಹಕಾರ ಮತ್ತು ನಿಮ್ಮ ಮತದ ಮೌಲ್ಯಕ್ಕೆ ಗೌರವ ತರುವಂಥ ಕೆಲಸ ನಾನು ಖಂಡಿತವಾಗಿ ಇವತ್ತು ಮಾಡ್ತೇನೆ ಅಂತ ಕೂಡ ನಾನು ಹೇಳಿಕೊಂಡು, ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ, ಶುಭಾಶಯ, ಕೃತಜ್ಞ ನಾನು ಸಲ್ಲಿಸಿಕೊಂಡು, ನಾನು ರಾಜ್ಯದ ಉದ್ದಗಲಕ್ಕೂ ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ, ಇನ್ನೆಷ್ಟನೇ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ಈ ಕ್ಷೇತ್ರಕ್ಕೆ ನೊಬ್ಬ ಶಾಸಕನಾಗಿ ಕಾದರಾಗಿ ನಿಮ್ಮ ಜೊತೆ ಇದ್ದು ನನ್ನ ಕೆಲಸವನ್ನು ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಮಾಡ್ತಾ ಅಂತ ಕೂಡ ನಾನು ಹೇಳಿಕೊಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಷ್ಟೇ ಬೇಡಿಕೆಗಳನ್ನು ಸಂಬಂಧಪಟ್ಟದು ಮಾತಿರಲ್ಲ ಮೂಲ ಬತ್ತದ ಅರೆ ಪಂಡ ಕಾರ್ಯಕ್ರಮದ ಒಂದು ಅಭಾವಡು ಇತ್ತೆ ಈ ಒಂದು ಮುಖ್ಯ ಸಂಬಂಧಪಟ್ಟ ಬೇಡಿಕೆರೇನು ಯಾನೆ ಅರೆಗಿತ್ತೆ ಗೌರವಾರ್ಪಣೆ ಮಲ್ಪನಗನೆ ಮೂಲ ಪನೊಂದಲ್ಲೇ ಗೌರವಾರ್ಪಣೆನು ಗೌರವಾನ್ವಿತ ಯುಟಿ ಖಾದರ್ರಿಗೆ ಶ್ರೀಯುತ ಗಂಗಯ್ಯಗಟ್ಲೆ ಗೌರವಾರ್ಪಣೆ ಮಲ್ಪೇರು ಸದಸ್ಯರು ಮಾತಿರಲ್ಲ ಒಟ್ಟು ಇದ್ದದ ಗೌರವ ಮಲ್ಪನ ಒಟ್ಟಿಗೆ ಸುರುಕಾದ ನಮ್ಮ ಯಶೋದಕ್ಕ ಬಕ್ಕ ಅಕಲ್ನ ಮೇರೆ ನಮ್ಮ ಬೇಬೇಕನ್ನಗಳ ಸಮಸ್ಯೆ ಸಂಬಂಧಪಟ್ಟದ ಏನು ಪಂತೆ ಖಂಡಿತವಾದ ಬರೆದು ಕೊರ್ರೆ ಬಂತೇರು ಬಕ್ಕ ಸದಾಶಿವಾಚಾರ್ಯನ ಇಲ್ಲದಲ್ಪ ಪೋಪುನಲ್ಪ ತ್ಯಾಜ್ಯಕ್ಕೆ ಸಂಬಂಧಪಟ್ಟ ಪುರಸಭೆ ಕೊಂಚ ಸ್ಪಷ್ಟ ನಿರ್ದೇಶನ ಕೊರಿಯರಲ್ಲ ಆ ಆದೇಶ ಮಲ್ತದೇರು ಪುರಂದರದಾಸಿಯರ್ನ ಇಲ್ಲದಲ್ಪ ಪೋಪುನ ರೋಡು ಅಂಚನೆ ಸಂಜೆಗಟ್ಟಿನ ಮೇಸಿನ ಇಲ್ಲದಲ್ಪದ ರೋಡು ಬಕ್ಕ ಆಸ್ಟ್ರೇಲಿಯಾದ ಪೋಪುನ ಕೊಲಕು ನೇರದ ಒಂದು ವ್ಯವಸ್ಥೆಗೆ ನೆಕ್ ಮಾತ ಸಂಬಂಧಪಟ್ಟ ಬೇಡಿಕೆಗಳನ್ನ ಯಾರನೇ ಎದುರು ದೀತ ಖಂಡಿತವಾದ ನಿಖಲ್ನ ಪರವಾದ ಇನ್ನು ಕೊರೊಂದಿಲ್ಲ ಗೌರವಾನ್ವಿತ ಯುಟಿ ಖಾದರಿ ಗೌರವಾರ್ಪಣೆನು ಗೌರವಾನ್ವಿತ ಗಂಗಯ್ಯಗಟ್ಟಿಯಲ್ಲಿ ನೆರವೇರಿಸಿರು ಮಾತಿರಲ್ಲ ಮುಟ್ಟ ಒಂದು ಸಹಕರಿಸೋಡು ಬಂದ ವಿನಂತಿ ಮಂತೊಂದಿಲ್ಲ ಯುಟಿ ಖಾದರಿಗೆ ಗೌರವ ಅಭಿನಂದನೆ ಕೊರಿಯರೆ. ಸಭಾಧ್ಯಕ್ಷರ ಒಂದು ವಿನಂತಿ ಎಂಗಳ ಕ್ಷೇತ್ರಗಳು ಐತೆ ತೆರೆ ಬುಲ್ದಾರಿ ಮಾತ್ರ ರೇಷನ್ ತಿಕ್ಕೊಂಡು ಬನ್ನಿ ದಯಮಲ್ತದೆ ಶಾಸಕರೇ ಒಂಚೂರು ಕೆಪಿಗರ್ಲೆ ಶಾಸಕರೇ ನಮ್ಮ ಕ್ಷೇತ್ರಗಳು ಬುಲ್ದಾರಿ ಮಾತ್ರ ರೇಷನ್ ಕಾರ್ಡ್ ಹಿಡಿ ತಿಕ್ಕೊಂಡು ಒಪ್ಪುನಿ ದಯಮಲ್ತದೆ ಬುಲ್ದಾರಿ ಬೊಕ್ಕ ಬೊಲಂತ್ಯಾರಿ ರೆಡ್ಡೇನು ಶೇರ್ ಮಲ್ತು ಕೊರಡು ಓಡಿಮುಟ್ಟ ಕೆಂಪು ವಾರಿ ಕುಚ್ಚಲಕ್ಕಿ ಬರ್ಪುಣ ಅಡಿಮುಟ್ಟಗೂ ಈ ಆರಿನ ಶೇರ್ ಮಲ್ತು ಕೊರಡು ದಯಪಂಡ ಮಸ್ತ್ ಜನತ ಒಂಜಿ ಅಭಿಪ್ರಾಯ ಉಂಡು ಖಾಲಿ ಬೊಲ್ದಾರಿನ ಉನಿಯರ ಆಪುಜಿ
ವಾಲಂಟಿಯರ್ ಎಲ್ಲ ಕೊರ್ತುಲ್ಲ ಆತು ದಾದಾಂಡ ದೋಸೆ ಹಣ್ಣು ಮಲ್ತೊಲಿ ಮಾಡಿದೆ ಅಂಚದ ಐತ ಬಗ್ಗೆ ಒಂಜಿ ಎಲ್ಲಿ ಪತ್ರ ಕೊರ್ಪಾನು. ಸರ್ವೇರೆಗಳ ಅಂಚನೆ ಬಂತೇರು ದಯದೀದು ಬೇತೆ ಇದ್ದ ಅಲ್ಲ ಮೂಲು ಬಶೀರಕ್ಕ ಶ್ರೀಧರನ್ನೇ ಪುರುಷನ್ನೇ ಉಲ್ಲೇರಕಲ್ಲ ಕೊರ್ಲೆ ವೇದಿಕೆಡು ಮೊಮ್ಮಾಗ ಬತ್ತನ ಮಾತ ಬಂಧುಳೆಗಳ ವೇದಿಕೆಡು ಮೆತ್ತಿತ್ತನ ಮಾತ ಭಿನ್ನೆರೆಗಳ ಗೌರವಪೂರ್ಣವಾದ ಧನ್ಯವಾದ ಕೊರ್ದು ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯ ಮಲ್ಪ.